ಇತ್ತೀಚಿನ ದಿನಗಳಲ್ಲಿ ವಿಷಪೂರಿತ ಹಾವುಗಳು ಕಾಡು ಬಿಟ್ಟು ನಾಡಿಗೆ ಬಂದಂತಹ ಹಲವು ನಿದರ್ಶನಗಳು ಕಂಡುಬರ್ತವೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕರಂಬಾರು ಕ್ವಾರ್ಟರ್ಸ್ ಜಾಗವೊಂದರಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಪತ್ತೆಯಾಗಿದೆ. ಕರಂಬಾರು ಕ್ವಾರ್ಟರ್ಸ್ ರಾಮ್ಕುಮಾರ್ ಅವರ ಜಾಗದಲ್ಲಿ ಹಾವು ಕಾಣಿಸಿಕೊಂಡಿದ್ದು ಕೂಡಲೇ ಗ್ರಾಮಸ್ಥರು ಸ್ನೇಕ್ ಜಾಯ್ ಅವರಿಗೆ ಕರೆ ಮಾಡಿದ್ದಾರೆ. ಈ ಸಂದರ್ಭ ಕರೆಗೆ ಶೀಘ್ರವಾಗಿ ಸ್ಪಂದಿಸಿ ಬಂದ ಸ್ನೇಕ್ ಜಾಯ್ ಕಾಳಿಂಗ ಸರ್ಪವನ್ನ ಸುರಕ್ಷಿತವಾಗಿ ಹಿಡಿದು ಸ್ಥಳಕ್ಕೆ ಸ್ಥಳಾಂತರಿಸುತ್ತಾರೆ. ಸದ್ಯ ಜಾಯ್ ಕಾರ್ಯಕ್ಕೆ ಸಾರ್ವಜನಿಕರು ಶಾಬಾಸ್ Finisi. ಕಾಳಿಗೆ ಒಂದು ದಿನ ಸಂಕವಲ್ಲ ಆಂಡ್ ನನೇನು